ಸೌದಿ ಅರೇಬಿಯಾದ ರಿಯಾದ್ನಲ್ಲಿರುವ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಮೂಡಿಗೆರೆಯ ಕುಮಾರ್ ಎಂಬುವರು ಕೆಲವು ತೊಂದರೆಗಳಿಗೆ ಸಿಲುಕಿ ಊರಿಗೆ ಹೋಗಲು ಸಾಧ್ಯವಾಗದ ಸಂದರ್ಭದಲ್ಲಿ ಕೆಸಿಎಫ್ ಸೌದಿ ಅರೇಬಿಯಾ ಅವರು ನೆರವಾಗಿ ಅವರನ್ನು ಊರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕುಮಾರ್ ಅವರು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಕೆಲವು ತೊಂದರೆಗಳು ಆಗಿ ಕಂಪನಿಯವರು ಕುಮಾರ್ ಅವರ ಮೇಲೆ ದೂರು ದಾಖಲಿಸಿದ್ರು. ಕೇಸ್ ನ್ಯಾಯಾಲಯ ತಲುಪಿ ಅದರ ತೀರ್ಪು ಕುಮಾರ್ ವಿರುದ್ಧವಾಗಿ ಬಂದ ಕಾರಣ ಅವರು ಊರಿಗೆ ಹೋಗಲು ಆಗದ ಪರಿಸ್ಥಿತಿ ಎದುರಾಗಿತ್ತು. ಈ ವಿಷಯವನ್ನ ಕುಮಾರ್ ಅವರು ಕೆಸಿಎಫ್ ಜುಬೈಲ್ ಕಾರ್ಯಕರ್ತನಾದ ಮುಫೀದ್ ಅವರಿಗೆ ತಿಳಿಸಿದ್ರು. ಕೂಡಲೇ ಮುಫೀದ್ ಅವರು ಕೆಸಿಎಫ್ ಸೌದಿ ಅರೇಬಿಯಾ ರಾಷ್ಟ್ರೀಯ ಸಮಿತಿ ಸಾಂತ್ವನ ಇಲಾಖೆ ಅಧ್ಯಕ್ಷರಾದ ಮೊಹಮ್ಮದ್ ಮಲೆಬೆಟ್ಟೂರ್ ಅವರ ಗಮನಕ್ಕೆ ತಂದರು. ಕೆಸಿಎಫ್ ನೇತಾರರುಗಳಾದ ಮೊಹಮ್ಮದ್ ಮಲೆಬೆಟ್ಟು, ಬಶೀರ್ ತಲಪಾಡಿ ಹಾಗೂ ಹನೀಫ್ ಕಣ್ಣೂರು ಅವರ ಪರಿಶ್ರಮದ ಫಲವಾಗಿ ಕುಮಾರ್ ಅವರು ಭಾರತದ ರಾಯಭಾರಿ ಕಚೇರಿ ಮುಖಾಂತರ ಊರಿಗೆ ತಲುಪಿದ್ದಾರೆ. ಈ 4 ವರ್ಷದ ಹಿಂದೆ ರಿಯಾದ್ನ ಮ್ಯಾನ್ ಪವರ್ ಕಂಪನಿಯಲ್ಲಿ ಡ್ರೈವರ್ ಕೆಲಸಕ್ಕಂತ ಬಂದು ಒಂದು 20 ತಿಂಗಳು ಕೆಲಸ ಮಾಡಿ ಅಲ್ಲಿ ಸಂಬಳ ಸರಿ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಕೆಲಸ ಬಿಟ್ಟು ಬಂದಿದ್ದೆ. ಬೇರೆ ಕಡೆ ಕೆಲಸ ನೋಡ್ತಾ ಇರಬೇಕಾದ್ರೆ ನನಗೆ ಗೊತ್ತಾಯಿತು ಅಲ್ಲಿ ಅವ್ರು ನನ್ನ ವಿರುದ್ಧ ಕೇಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು 20,000 ಅಂದರೆ 44 ಲಕ್ಷ ರೂಪಾಯಿದು ಕೇಸ್ನ ನನ್ನ ಮೇಲೆ ಫೈಲ್ ಮಾಡಿದರು. ಆ ಕೇಸ್ನ ನಾನು ಫೈಟ್ ಮಾಡಿದೆ, ಆದರೆ ಕೋರ್ಟಲ್ಲಿ ನನ್ನ ವಿರುದ್ಧನೇ ಬಂದುಬಿಡ್ತು ಕೇಸು. ಆಮೇಲೆ ನಾನು ಈ ಎಂಬಸಿಯನ್ನು ಸಂಪರ್ಕ ಮಾಡಿದಾಗ ಅಲ್ಲಿಂದನೂ ನನಗೆ ಯಾವುದೇ ಕೋಆಪರೇಟಿವ್ ಸಿಕ್ಕಲಿಲ್ಲ. ಕೊನೆಗೆ ನಾನು ಕೆಸಿಎಫ್ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ನ ನಾಯಕರಾದ ಜುಬೈಲ್ನಲ್ಲಿರುವ ಮುಫೀದ್ ಅವರನ್ನು ಭೇಟಿ ಮಾಡಿ ಅವ್ರ ಮುಖಾಂತರ ದಮಾಮ್ನ ಮೊಹಮ್ಮದ್ ಮಲೆಬೆಟ್ಟು ಅವರನ್ನು ಭೇಟಿ ಮಾಡಿದಾಗ ಅವರು ನಮಗೆ ಎಲ್ಲ ಥರದ ಧೈರ್ಯ ತುಂಬಿ ನಾವಿದ್ದೀವಿ, ನಿಮ್ಮ ಜೊತೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಈ ಕೇಸ್ನ ಎಲ್ಲ ದಾಖಲೆಗಳನ್ನ ಎಲ್ಲ ಕೋರ್ಟ್ನಲ್ಲಿರೋ ಏನು ನನ್ನ ವಿರುದ್ಧ ಇತ್ತು ಅದನ್ನೆಲ್ಲ ಸರಿಪಡಿಸ್ಲಿಕ್ಕೋಸ್ಕರ ಸುಮಾರು ಒಂದು 4 ಲಕ್ಷ ರೂಪಾಯಿನ ಅವರು ಇಲ್ಲಿ ಅವರ ಸಂಘದ ಕಡೆಯಿಂದ ಎಲ್ಲ ಒಟ್ಟು ಮಾಡಿ ನನಗೆ ಆ ಕೇಸಿಂದ ಬಿಡುಗಡೆ ಮಾಡಿಸಿ ಇವಾಗ ಊರಿಗೆ ಬರಲಿಕ್ಕೂ ಕೂಡ ಎಂಬಸಿ ಮುಖಾಂತರ ಎಕ್ಸಿಟ್ ಮಾಡಿಬಿಟ್ಟು ನಮಗೆ ಊರಿಗೆ ಬರೋದಕ್ಕೆ ಎಲ್ಲ ಥರದ ಅನುಕೂಲ ಮಾಡಿ ಕಟ್ಟಿಸಿದ್ದಾರೆ.